ಮಂಗಳೂರಿನ ಶಕ್ತಿನಗರದ ಶಕ್ತಿ ವಸತಿ ಶಾಲೆಯ ಆಶ್ರಯದಲ್ಲಿ ಜನವರಿ 31 ಹಾಗೂ ಫೆಬ್ರವರಿ 1ರಂದು ಶಕ್ತಿ ಫೆಸ್ಟ್ 2020 ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಕ್ತಿ ವಸತಿ ಶಾಲೆಯ ಆಡಳಿತಾಧಿಕಾರಿ ಬೈಕಾಡಿ ಜನಾರ್ದನ ಆಚಾರ್ಯ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಅಂತರ್ಶಾಲಾ ಸ್ಪರ್ಧೆಗಳಲ್ಲಿ 2 ವರ್ಗ 4 ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದೆ. ಚಿತ್ರಕಲೆ, ರಸಪ್ರಶ್ನೆ, ಹೂಜೋಡಣೆ, ಛದ್ಮವೇಷ, ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಸೇರಿದಂತೆ ಇನ್ನಿತರ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ವರ್ಷ ಶಕ್ತಿ ಫೆಸ್ಟ್ ಜನವರಿ 31 ಮತ್ತು ಫೆಬ್ರವರಿ 1ರಂದು ನಡೆಯಲಿಕ್ಕಿದೆ. ಇದರಲ್ಲಿ ನಾವು 4 ವಿಭಾಗಗಳನ್ನು ಮಾಡಿಕೊಂಡಿದ್ದೇವೆ. ಪ್ರಥಮ ವಿಭಾಗದಲ್ಲಿ 1ನೇ ಮತ್ತು 2ನೇ ತರಗತಿಗಳು, 2ನೇ ವಿಭಾಗದಲ್ಲಿ 3 ಮತ್ತು 4ನೇ ತರಗತಿಗಳು, 3ನೇ ವಿಭಾಗದಲ್ಲಿ 5, 6, 7ನೇ ತರಗತಿಗಳು ಮತ್ತು 4ನೇ ವಿಭಾಗದಲ್ಲಿ 8, 9 ಮತ್ತು 10ನೇ ತರಗತಿಗಳು ಇರ್ತವೆ. ಈ 3 ವಿಭಾಗಗಳಲ್ಲಿ ಕೂಡ ವಿಜೇತರಿಗೆ ಒಳ್ಳೆಯ ಆಕರ್ಷಕವಾದಂಥ ನಗದು ಬಹುಮಾನ, ಸರ್ಟಿಫಿಕೇಟ್ಸ್ ಮತ್ತು ಅವರು ಪ್ರತಿನಿಧಿಸಿದ ಶಾಲೆಗೆ ಒಂದು ಫಲಕವನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಈ ವೇಳೆ ಶಕ್ತಿ ವಸತಿ ಸ್ಕೂಲ್ ಟ್ರಸ್ಟಿಯ ಕಾರ್ಯದರ್ಶಿ ಸಂಜಿತ್ ನಾಯಕ್, ಪ್ರಧಾನ ಸಲಹೆಗಾರ ರಮೇಶ್, ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ ಉಪಸ್ಥಿತರಿದ್ದರು.